ಕೋಟಾ ನೋಟು ತಯಾರಿಸ್ತಾ ಇದ್ದ ಸ್ಥಳಕ್ಕೆ ಬುಧವಾರ ತಡರಾತ್ರಿ ದಾಳಿ ನಡೆಸಿರುವ ಉಪ್ಪಿನಂಗಡಿ ಪೊಲೀಸರು 7 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅರುಣ್ ಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳ್ತಂಗಡಿ ತಾಲೂಕು ಕಣಿಯೂರು ಗ್ರಾಮದ ಅಡೆಂಜ ಎಂಬಲ್ಲಿರುವಂತಹ ಕಟ್ಟಡವೊಂದರಲ್ಲಿ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಬಳಕೆ ಮಾಡಿಕೊಂಡು ಭಾರತೀಯ ನಕಲಿ ಕರೆನ್ಸಿ ನೋಟುಗಳನ್ನು ಅಂದರೆ ಕೋಟಾ ನೋಟುಗಳನ್ನು ಮುದ್ರಿಸ್ತಾ ಇದ್ರು. ಆರೋಪಿಗಳಾದಂತಹ ಪುತ್ತೂರು ಕಸಬಾ ಗ್ರಾಮದ ಇಬ್ರಾಹಿಂ 60 ವರ್ಷ, ಕಾಸರಗೋಡಿನ ಚಂಗುಲ ಗ್ರಾಮದ ಶರೀಫಾ, ಉತ್ತರ ಕನ್ನಡದ ಹಳಿಯಾಲದ ಸಂದೀಪ ಪುಂಡಲಿ ಶೋಳಂಬಿ 30 ವರ್ಷ, ಕಾಸರಗೋಡಿನ ಅಮೂರಿನ ಮೊಹಮ್ಮದ್ ನವಾಸ್ 37 ವರ್ಷ, ಪುತ್ತೂರಿನ ಒಳಮುಗ್ರು ಗ್ರಾಮದ ಸಲ್ಮಾನ್ ಫಾರೀಸ್ 25 ವರ್ಷ, ಬೆಳ್ತಂಗಡಿಯ ಉರುವಾಲು ಗ್ರಾಮದ ಸಿರಾಜುದ್ದೀನ್ 34 ವರ್ಷ, ಬೆಳ್ತಂಗಡಿಯ ಪುತ್ತಿಲದ ಇರ್ಷಾದ್ 31 ಎಂಬವರನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಸ್ಥಳದಲ್ಲಿ 500 ಮುಖಬೆಲೆಯ ನೋಟು ಮತ್ತು 1,500 ರು ಮುಖಬೆಲೆಯ ನೋಟುಗಳಂತೆ ಕಾಣುವ A4 ಸೈಜ್ ಹಾಳೆಗಳು, 21 ಹಾಗೂ ಗಣಕಯಂತ್ರ, ಜೆರಾಕ್ಸ್ ಮಷೀನ್, ಸೀಲ್ಗಳು ಸೇರಿದಂತೆ ಇತರ ಸೊತ್ತುಗಳು ಪತ್ತೆಯಾಗಿದ್ದು ಅವುಗಳನ್ನು ಸ್ವಾಧೀನಪಡಿಸಿಕೊಂಡು ಈ ಬಗ್ಗೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ನಡೆಸಲಾಗ್ತಾ ಇದೆ. ನಿನ್ನೆ ನೈಟ್ ಉಪ್ಪಿನಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಕೋಟಾ ನೋಟ್ ಪ್ರಿಂಟ್ ಮಾಡ್ತಾ ಇದ್ದಾರೆ ಎಂದು ಒಂದು ದೂರು ಬಂದಿದೆ. ಅದರ ರಿಲೇಟೆಡ್ ನಮ್ಮ ಪೊಲೀಸ್ ಹೋಗಿ ಅಲ್ಲಿ ರೈಡ್ ಮಾಡಿದ್ದಾರೆ. ಅಲ್ಲಿ 7 ಜನ ಅಕ್ಯೂಸ್ಡನ್ನು ಅರೆಸ್ಟ್ ಮಾಡಲಾಗಿದೆ. ಅಲ್ಲಿ ಅವರು ಪ್ರಿಂಟ್ ಮಾಡಲಿಕ್ಕೆ ತೊಗೊಂಡಿರುವ ಎಕ್ವಿಪ್ಮೆಂಟ್ಸು ಮತ್ತು ಅಲ್ಲಿ ಪೇಪರ್ನಲ್ಲಿ ಪ್ರಿಂಟ್ ಮಾಡಿರುವ ಡಿನಾಮಿನೇಷನ್ ಜೊತೆ ಎಲ್ಲ ಡಾಕ್ಯುಮೆಂಟ್ಸನ್ನು ಸೀಸ್ ಮಾಡಲಾಗಿದೆ. 7 ಜನ ಅಕ್ಯೂಸ್ಡ್ಗಳು ಡೀಟೇಲ್ಸ್ ಮತ್ತು ಏನೇನು ಸಿಕ್ಕಿದೆ ಇವತ್ತು ಸಂಜೆ ಒಳಗೆ ನಾನು ಕಳಿಸ್ತೀನಿ. ಅದರ ರಿಲೇಟೆಡ್ ಕ್ರೈಮ್ ನಂಬರ್ 103/26 ಅಂಡರ್ 178 ಮತ್ತು 181 BNSನಲ್ಲಿ ಪ್ರಕರಣ ದಾಖಲಾಗಿದೆ. ಅಂದರೆ ಅದು ಪ್ರಿಂಟ್ ಮಾಡಿ ಇಟ್ಟಿದ್ರು, ಅದೇನು ಇನ್ನೂ ಕಟ್ ಮಾಡಿ ಬಂಡಲ್ ಥರ ಹಾಕಲಿಲ್ಲ. ಸೊ ನಾವು ಅದು ಮೌಲ್ಯ ಎಷ್ಟು ಎಂದು ಹೆಂಗೆ ಹೇಳೋದು ಈಗ. ಸೊ ಪೇಪರ್ನಲ್ಲಿ ಪ್ರಿಂಟ್ ಮಾಡಿದ್ದು ಅಂದರೆ ಇಟ್ ಇಸ್ ಇನ್ ದ ಪ್ರಾಸೆಸ್, ಅವ್ರು ಇನ್ನೂ ಅದು ಇದು ಮಾಡಲಿಲ್ಲ. ಬಂಡಲು A4 ಶೀಟ್ನಲ್ಲಿ ಪ್ರಿಂಟ್ ಮಾಡಿರುವ ಶೀಟ್ಸು ಒಂದು 21 ಶೀಟ್ಸ್ನಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಮತ್ತು ಮಾನಿಟರು ಮತ್ತು CPU ಮತ್ತು ಪೇಪರ್ ಕಟ್ ಮಾಡುವ ಬ್ಲೇಡ್ ಕಟರ್ಸು, ಸ್ಕೇಲು ಮತ್ತು ಲ್ಯಾಂಪು, ಗಾಂಧೀಜಿ ಇರುವ ಸೀಲು ಮತ್ತು ಅದು RBI ಸೆಕ್ಯೂರಿಟಿ ಥ್ರೆಡ್ ಎಂದಿರುತ್ತಲ್ಲ ಅದು, PVC ಗ್ಲಾಸು, ಇದೆಲ್ಲ ಸೀಸಾಗಿದೆ.